ದೇಶದ ಶೇಕಡ 70ರಷ್ಟಿರುವ ರೈತರ ಬದುಕನ್ನು ನಾಶ ಮಾಡಲು ಕೃಷಿ ಕಾಯ್ದೆ ತಿದ್ದುಪಡಿ ನಡೆಸಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿರುವ ದೇಶದ ಪ್ರಧಾನಿ ಮೋದಿ ಹಾಗೂ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಪುತ್ತೂರು ಬಸ್ ನಿಲ್ದಾಣದ ಬಳಿ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಶವಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಿವಿಧ ಸಂಘಟನೆಗಳ ಮುಖಂಡರು, ದೇಶವನ್ನು ಕಾಪಾಡುವ ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಹಿಟ್ಲರ್ ಆಡಳಿತ ನಡೆಸ್ತಾ ಇರುವ ಸರ್ಕಾರಗಳು ರೈತರ ಹಕ್ಕನ್ನು ಕಿತ್ತುಕೊಳ್ತಾ ಇದೆ. ಬಂಡವಾಳಶಾಹಿ ವ್ಯವಸ್ಥೆಗೆ ಹಸಿರು ಶಾಲು ಹಾಕಿ ಸ್ವಾಗತಿಸುವ ಮೂಲಕ ಕೃಷಿ ಮಸೂದೆ ತಿದ್ದುಪಡಿ ಮಾಡಿ ರೈತರಿಗೆ ಮರಣ ಶಾಸನ ತಂದಿದ್ದಾರೆ. ರೈತರ ಬದುಕಿನ ಮೇಲೆ ಸವಾರಿ ಮಾಡಿ ರೈತರನ್ನ ಬೀದಿಪಾಲು ಮಾಡಲು ಹೊರಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಈ ನಾಲ್ಕನೆಯೂ ಕೆಲವೇ ದಿನಗಳಲ್ಲಿ ಖಾಸಗೀಕರಣ ಮಾಡ್ತಾರೆ. ಯಾವಾಗ ರೈತರಿಗೆ ಸಾಲ ಮನ್ನಾಗೆ ದಿನ ದೂಡುವಂತಹ ಪ್ರಧಾನಿಗಳು ಕೇವಲ ಕೊರೋನಾದ ಹೆಸರು ಹೇಳಿಕೊಂಡು ಇಡೀ 60-65 ವರ್ಷ ಕಾಂಗ್ರೆಸ್ ಏನು ಇಲ್ಲಿ ಆಡಳಿತ ನಡೆಸಿತ್ತೋ, ಏನು ಒಳ್ಳೆಯ ಕೆಲಸ ಮಾಡಿತ್ತೋ, ಏನು ಭ್ರಷ್ಟಾಚಾರ ಮಾಡಿತ್ತೋ, ಕೇವಲ 7 ವರ್ಷದಲ್ಲಿ ಅದು ಎಲ್ಲವನ್ನು ನಿಲ್ಲಿಸಿ ಮಾಡಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ರೈತರ ವಿಚಾರದಲ್ಲಿ ಕೈ ಹಾಕಬಾರ್ದಿತ್ತು. ಇವರು ಪ್ರಮಾಣ ವಚನ ಹಾಕುವಾಗ ಹಸಿರು ಸಾಲು ಹೊತ್ತು ಯಡಿಯೂರಪ್ಪನವರು ಇವತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಏನು ರೈತರನ್ನು ಮಟ್ಟ ಹಾಕ್ತೇವೆ ಅಂತೇಳಿ ಇವರು ಪ್ರಮಾಣ ವಚನ ಸ್ವೀಕರಿಸಿದ್ದ ಅಂತ ನಾನು ಇವತ್ತು ಕೇಳ್ತಾ ಇದ್ದೇನೆ. ಆ ಒಂದು ಮಾಡಿದಂತಹ ನಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಇವತ್ತು ಖರೀದಿ ಮಾಡತಕ್ಕಂತ ಒಂದು ಕೆಲಸಗಳು ಮಾಡ್ತದೆ. ಬೇರೆ ಯಾವುದೇ ಸಂದರ್ಭದಲ್ಲಿ ಯಾರಿಗೂ ಮಾರಾಟ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಇವತ್ತು ಏನು ಬೀದಿ ಬದಿಯಲ್ಲಿ ಇರ್ತಕ್ಕಂಥ ಸಾವಿರಾರು ಲಕ್ಷೋಪಲಕ್ಷ ವ್ಯಾಪಾರಿಗಳಿಗೆ ಬೇರೆ ಇವತ್ತು ಮಾರಾಟ ಮಾಡ್ತಕ್ಕಂಥ ಒಂದು ಅವಕಾಶಗಳಿಲ್ಲ. ಇವತ್ತು ದೊಡ್ಡ ದೊಡ್ಡ ಖರೀದಿದಾರರನ್ನ ಇವತ್ತು ಜೋಪಾನ ಮಾಡಿಕೊಂಡು 1 ವರ್ಷದವರೆಗೆ ಅವರಿಗೆ ಸ್ಟಾಕ್ ಇಡ್ತಕ್ಕಂಥ ಒಂದು ಅವಕಾಶಗಳು ಕೂಡ ಗೋದಾಮಲ್ಲಿದೆ. ಆದ್ರೆ ಇವತ್ತು ಅವರು ಹೇಳಿದಂತ ಒಂದು ರೇಟಿಗೆ ಇವತ್ತು ಕೃಷಿಕರನ್ನ ಮಾರಬೇಕಾಗ್ತದೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಬಡಗನ್ನೂರು, ಮಾಜಿ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ, ಎಸ್ಡಿಪಿಐ ಮುಖಂಡ ಇಕ್ಬಾಲ್ ಬೆಳ್ಳಾರೆ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನೆಯನ್ನು ತೋರಿಸಿದ್ದೇವೆ. ಹಾಗೆ ಅದರ ಪ್ರಕಾರ ಇಲ್ಲಿ ನಮ್ಮ ಎಸಿ ಕಚೇರಿ ಮುಗಿದು ನಿಮ್ಮ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ರೈತರ ಮೇಲೆ ಹಿಂದಕ್ಕೆ ತೆಗೆದುಕೊಳ್ಳಬೇಕು, ರೈತರ ಮೇಲೆ ಕರುಣೆ ಇಟ್ಟು ಇದನ್ನು ಹಿಂದಕ್ಕೆ ವಿನಂತಿ. ಕೊರೋನಾ ಬಂದಿರೋದ್ರಿಂದ ನಮಗೆ ಮೋದಿನೆಲ್ಲ ಗುಣಗೊತ್ತಾದ ನಮಗೂ ಗುಣಗೊಡ್ದ ರೋಗ